ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮೋನಸ್ ಅಂತೇಳಿ. ಇದುವರೆಗೆ ನನಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮುದುಕ, ಇಲ್ಲಿ ಏಂಜಲ್ ನಿಂತಿದ್ದಾಳೆ ನೋಡಿ. ಈಗ ನಾವು ಪಟ್ಟದಕಲ್ಲು ಒಂದು ಚಿತ್ರಾವಣೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಪಟ್ಟದಕಲ್ಲು ಟೆಂಪಲ್ ಕಾಂಪ್ಲೆಕ್ಸ್ ಅಂತೇಳಿದೆ ನೋಡಿ. ಆಮೇಲೆ ಚಿತ್ರಣ ತೋರಿಸ್ತೀನಿ ನಿಮಗೆ. ಒಳ್ಳೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಡಿಸೈನ್, ಒಳ್ಳೆ ಪರಂಪರೆಯಾಗಿ ಒಳ್ಳೆ ನಮ್ಮ ಕಟ್ಟಡಗಳನ್ನು ಕಲ್ಲಿನಿಂದ ಭಾಳ ಚೆನ್ನಾಗಿ ಕೆತ್ತಿದ್ದಾರೆ. ಆ ಚಿತ್ರಣವನ್ನು ಇಲ್ಲಿ ಕೆತ್ತಿದ್ದಾರೆ. ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹ ಸ್ವೀಟ್ ಹಂಪಿ ಅಂತೇಳಿ ಕೇಳಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದು. ಅವ್ರದ್ದು ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ನೋಡ್ಕೊಂಡು ಒಳ್ಳೆ ಮೊದಲು ಏನೇ ಇದೆ ಚೆನ್ನಾಗಿದೆಯಲ್ಲ ಎಲ್ಲ ನೋಡಿ. ಹಂಪಿ ರಥೋತ್ಸವ, ಇದು ಕಲ್ಲಿನ ರಥ. ಭಾಳಷ್ಟು ಜನ ನೋಡಿ ಬಂದಿದ್ದಾರೆ, ಭಾಳಷ್ಟು ಜನ ಇನ್ನೂ ನೋಡಿಲ್ಲ. ಇಲ್ಲಿ ನೋಡಿ ವಿಠಲ್ ಟೆಂಪಲ್ ಕಾಂಪ್ಲೆಕ್ಸ್ ಹಂಪಿ ಅಂತಿದೆ. ನೋಡ್ಕೊಂಡು ನೋಡಿ, ಎಲ್ಲನೂ ಒಳ್ಳೆ ಚಿತ್ರಣ ಚೆನ್ನಾಗಿ ತಿಳಿಸಿದ್ದಾರೆ. ವಿರೂಪಾಕ್ಷ ಟೆಂಪಲ್ ಇದೊಂದು ನೋಡಿ, ವಿರೂಪಾಕ್ಷ ಟೆಂಪಲ್ ಅಂತೇಳಿ ಕೇಳಿಸಿ. ಇಲ್ಲಿ ವಿಶಿಷ್ಟ ಏನಪ್ಪ ಅಂದರೆ ಸೂರ್ಯ ಚೆನ್ನಾಗಿ ಒಳಗೆ ಇದು ಇರ್ತಾನೆ. ಅದು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ, ನೋಡೋರು ಗೊತ್ತಾಗಲ್ಲ. ಏನಪ್ಪ ಇನ್ನೊಂದು ವಿಶೇಷಪ್ಪ ಅಂದರೆ ಏನಂದರೆ ಇಲ್ಲಿ ನೋಡಿ ಇನ್ನೊಂದು ಹೆಂಗಿದೆ ಹಾಕ್ಯಂಡು. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.